ಮೊದಲಿಗೆ ನವೀನ್ ಚಂದ್ರ ಸರ್, ಈಗ ಮಳೆಗಾಲದಲ್ಲಿ ಬರುವಂಥ ಒಂದು ಸಾಮಾನ್ಯ ರೋಗಗಳು ಮತ್ತು ಆ ರೋಗಗಳ ಬಗ್ಗೆ ಒಂದು ಮಾಹಿತಿಯನ್ನು ವೀಕ್ಷಕರಿಗೆ ಕೊಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ. ಈಗ ಮಳೆಗಾಲ ಬಂದ ತಕ್ಷಣ ನಾವು ಬರುವ ರೋಗಗಳನ್ನು ಎರಡು ವಿಧವಾಗಿ ವಿಂಗಡಿಸ್ಬೋದು. ಒಂದು ನಮಗೆ ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಕಾಯಿಲೆಗಳು ಒಂದಷ್ಟು, ಇನ್ನೊಂದು ನೀರಿನಿಂದ ಬರುವಂಥ ಒಂದಷ್ಟು ಕಾಯಿಲೆಗಳು. ಓಕೆ. ಸೊ ಒಬ್ಬರಿಂದ ಒಬ್ಬರಿಗೆ ಹರಡುವ ಕಾಯಿಲೆಗಳನ್ನು ನೀವು ನೋಡ್ತಾ ಹೋದರೆ ಇವತ್ತು ಹೆಚ್ಚಾಗಿ ನಾವು ನೋಡೋದು ಮಳೆಗಾಲ ಬಂದ ತಕ್ಷಣ ಮಾತಾಡೋದು ಶೀತ ಜ್ವರದ ಬಗ್ಗೆ. ಇನ್ಫ್ಲುಯೆನ್ಸಾ ರೀತಿಯ ಜ್ವರಗಳು ಸಾಕಷ್ಟು ಇದೆ. ಅದರಲ್ಲಿ ತುಂಬ ಕಷ್ಟ ಕೊಡುವಂಥ H1N1 ಕೂಡ ಇರ್ಬೋದು, ಅಥವಾ ಸಾಮಾನ್ಯವಾಗಿ ಗುಣಮುಖ ಆಗುವಂಥ ಒಂದು ವೈರಲ್ ಶೀತ ಜ್ವರದ ವೈರಲ್ ಫೀವರು ಇರ್ಬೋದು. ಇದಲ್ಲದೆ ನಮ್ಮಲ್ಲಿ ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಮಂಗಳೂರು ಅಂತ ಹೇಳಿದ ಕೂಡಲೇ ನಮ್ಮಲ್ಲಿ ಮನಸ್ಸಿಗೆ ಬರೋದು ಒಂದೇ, ಡೆಂಗು ಮಲೇರಿಯಾ. ಸೊ ಯಾಕೆ ಡೆಂಗು ಮಲೇರಿಯಾ ಈ ಸಮಯದಲ್ಲಿ ಜಾಸ್ತಿ ಆಗ್ತದೆ ಅಂತ ಹೇಳಿದ್ರೆ, ನೀರು ನಿಲ್ತದೆ, ಕಟ್ಟಡಗಳಲ್ಲಿ ನೀರು ನಿಲ್ತದೆ, ನಾವು ಬಿಸಾಡಿದ ವಸ್ತುಗಳಲ್ಲಿ ನೀರು ನಿಲ್ತದೆ. ಸೊ ನೀರಲ್ಲಿ, ಸ್ವಚ್ಛ ನೀರಲ್ಲಿ ಸೊಳ್ಳೆ ಉತ್ಪತ್ತಿ ಆಗ್ತದೆ. ಸೊ ಸೊಳ್ಳೆಯಿಂದ ಹರಡುವ ರೋಗಗಳು ಒಂದಷ್ಟು ಜಾಸ್ತಿ ಆಗ್ತದೆ. ಅವುಗಳಲ್ಲಿ ಪ್ರಮುಖವಾದ್ದು ನಾನೀಗ ಹೇಳಿದ್ದು ಡೆಂಗು ಮಲೇರಿಯಾ. ಇನ್ನೊಂದು ಜಾತಿಯ ರೋಗಗಳು ಯಾವುದು ಅಂತ ಹೇಳಿದ್ರೆ ನೀರಿನಿಂದ ಹರಡುವ ರೋಗಗಳು. ನೀರು ಕಲುಷಿತ ಆಗಲಿಕ್ಕೆ ಸಾಧ್ಯತೆ ಇದೆ. ಸೊ ನೀರು ಕಲುಷಿತಗೊಳ್ಳುವ ಸಾಧ್ಯತೆಯಿಂದ ಅದರಿಂದ ಬರ್ಬೋದಂತ ಕಾಮಾಲೆ ರೋಗ ಬರ್ಬೋದು, ಅಥವಾ ಇಲಿಜ್ವರದಂಥ ತುಂಬ ದೊಡ್ಡ ಮಟ್ಟದ ಕಾಯಿಲೆನೂ ಬರ್ಬೋದು, ಅಥವಾ ಟೈಫಾಯ್ಡ್ ನೀವೇನು ಹೇಳಿದ್ದೀರಿ ಅದು ಕೂಡ ಈ ನೀರಿನ ಮೂಲಕನೇ ಬರುತ್ತೆ. ಒಟ್ಟಾರೆಯಾಗಿ ಹೇಳೋದಿದ್ರೆ, ಶುದ್ಧ ಕುಡಿಯುವ ನೀರನ್ನು ಬಳಸದಿದ್ರೆ ಅಥವಾ ಕಲುಷಿತ ಆಹಾರ ತಗೊಂಡ್ರೆ ಒಂದಷ್ಟು ರೋಗಗಳು ಬರ್ಬೋದು. ಸೊ ಇವುಗಳೆಲ್ಲವನ್ನು ಹೆಚ್ಚಿನ ಅಂಶ ನಾವು ಮಳೆಗಾಲದಲ್ಲಿ ಬರುವ ರೋಗ ಅಂತಲೇ ಹೇಳ್ಬೋದು. ಓಕೆ. ಶ್ರೀಧರ್ ಸರ್, ತಮ್ಮಲ್ಲಿ ಸರ್, ಈಗ ಮಕ್ಕಳಲ್ಲಿ ಕಂಡು ಬರುವಂಥ ಸಾಮಾನ್ಯ ರೋಗಗಳು ಯಾವುದೆಲ್ಲ ಬರ್ತದೆ ಸರ್ ಹೆಚ್ಚಾಗಿ? ಈಗ ರೋಗದ ಬಗ್ಗೆ ಮಾತಾಡೋದಿದ್ರೆ ಮಳೆಗಾಲದಲ್ಲಿ ಈ ಹವಾಮಾನ ಬದಲಾವಣೆಯಿಂದಾಗಿ ಆಗುವಂಥದ್ದು, ಮತ್ತು ಡಾಕ್ಟರ್ ನವೀನ್ ಅವರು ಹೇಳಿದ ಹಾಗೆ ನೀರಿನಿಂದಾಗಿ ಬರುವಂಥದ್ದು. ಸೊ ಈಗ ಅದು ಮಕ್ಕಳಿರಲಿ ದೊಡ್ಡವರಿರಲಿ ಅವರಿಗೆ ಬರುವ ಕಾಯಿಲೆಗಳು ಸಾಮಾನ್ಯವಾಗಿ ಒಂದೇ ಥರದ್ದೇ ಇರ್ತವೆ. ಅದೇ ಶೀತ, ಕೆಮ್ಮು, ನೆಗಡಿ ಥರದ್ದು, ಅಥವಾ ನೀರಿನಿಂದ ಬರುವಂಥ ವಾಂತಿ ಭೇದಿ ಇರ್ಬೋದು, ಟೈಫಾಯ್ಡ್ ಇರ್ಬೋದು, ಅಥವಾ ಕಾಮಾಲೆ ರೋಗ ಇರ್ಬೋದು, ಅಂಥವೆಲ್ಲ ಬರ್ತವೆ. ಅದು ದೊಡ್ಡವರಲ್ಲೂ ಬರ್ಬೋದು, ಮಕ್ಕಳಲ್ಲಿಯೂ ಬರ್ಬೋದು. ಆದರೆ ಇವು ಮಕ್ಕಳಲ್ಲಿ ಸ್ವಲ್ಪ ಜಾಸ್ತಿ ಕಾಣಿಸ್ಕೊಳ್ತವೆ. ಯಾಕಂದರೆ ನೀವೀಗ ಹೇಳೋದಿದ್ರೆ, ಈಗ ಮಕ್ಕಳು ಶಾಲೆಗೆ ಹೋಗ್ತಾರೆ, ಶಾಲೆಯಲ್ಲಿ ಬೇರೆ ಮಕ್ಕಳಿಂದ ಒಬ್ಬರಿಂದ ಒಬ್ಬರಿಗೆ ಹರಡ್ತದೆ, ಮತ್ತು ಅವರು ಹೆಚ್ಚಿನ ಟೈಮ್ ಆ ಮುಚ್ಚಿದ ಒಂದೇ ಕೋಣೆಯಲ್ಲಿ ಇರ್ತಾರೆ. ತುಂಬ ಮಕ್ಕಳು ಒಟ್ಟಿಗೆ ಇರೋದ್ರಿಂದಾಗಿ ಈಗ ಮಕ್ಕಳಲ್ಲಿ ಕಾಣಿಸ್ಕೊಳ್ಳೋದು, ದೊಡ್ಡವರಲ್ಲಿ ಕಾಣಿಸ್ಕೊಳ್ಳೋದು, ಅವು ಸಾಧಾರಣ ಒಂದೇ ಕಾಯಿಲೆಗಳೇ. ಆದರೆ ಮಕ್ಕಳಲ್ಲಿ ಅವು ಗುಂಪು ಗುಂಪಾಗಿ ಕಾಣ್ತದೆ, ಅಥವಾ ದೊಡ್ಡ ಪ್ರಮಾಣದಲ್ಲಿ ಕಾಣ್ಲಿಕ್ಕೆ ಸಿಗ್ತವೆ. ಈಗ ಇನ್ನೊಂದು ಅದರಲ್ಲಿ ಸರ್ ಹೇಳಿದ್ರಲ್ಲಿ, ಶ್ರೀಧರ್ ಅವರು ಹೇಳಿದ್ರಲ್ಲಿ, ಹೆಚ್ಚಾಗಿ ಕೆಲವು ಸಲ ಮನೆಯಲ್ಲೂ ಹಾಗೆ ಹೇಳ್ತಾರೆ, ಮಕ್ಕಳು ಶಾಲೆಯಲ್ಲೇ ರೋಗ ಹಿಡ್ಕೊಂಡು ಬಂದರು. ಮಕ್ಕಳಲ್ಲಿ ಅವ್ರು ಹೇಳಿದಾಗ ತುಂಬಾ ಮಕ್ಕಳು ಒಟ್ಟೊಟ್ಟಿಗೆ ಇರ್ತಾರೆ, ಒಂದ್ ಮಗುಗಿದ್ರೆ ಎಲ್ಲ ಮಕ್ಕಳಿಗೆ ಹರಡ್ತದೆ. ಸೊ ಮತ್ತೆ ಅದು ಮನೆಯಲ್ಲೂ ಹರಡ್ತದೆ. ಹಾಗಾದರೆ ಇದು ಮಕ್ಕಳಲ್ಲಿ ಆರೋಗ್ಯದ ಮೇಲೆ ಯಾವ ರೀತಿಯ ಪರಿಣಾಮ ಎಲ್ಲ ಬೀರ್ಬೋದು ಸರ್? ಆರೋಗ್ಯದ ಮೇಲೆ ಬೇರೆ ಬೇರೆ ಪರಿಣಾಮ ಅಂದರೆ ಇದರಿಂದ ಅವರಿಗೆ ಹೆಚ್ಚಿನ ಕಾಯಿಲೆಗಳೆಲ್ಲ ತುಂಬ ಮೈಲ್ಡಾಗೇ ಇರ್ತವೆ. ಈಗ ಒಂದು ಮಳೆಗಾಲ ಬಂತಂದ ಕೂಡಲೇ ಹೆದರುವ ಅಗತ್ಯವೇನಿಲ್ಲ. ಆದರೆ ಇವು ಹೆಚ್ಚಿನ, ಈಗ ನೀವು ಹೇಳಿದ ಆ ಶೀತ, ಕೆಮ್ಮು, ನೆಗಡಿ ಅವೆಲ್ಲ ತಾನೇ ಗುಣ ಆಗ್ತವೆ, ಅಥವಾ ಒಂದು ಸಣ್ಣ ಥರದ ಮದ್ದಿನಲ್ಲಿ ಗುಣ ಆಗುವಂಥ ಕಾಯಿಲೆಗಳಿವು. ಆದರೆ ಅದರಿಂದ ಅವರಿಗೆ ಆಗುವ ತೊಂದರೆಗಳು ಹೆಚ್ಚಿನ, ಇದು ಶಾಲೆಯಿಂದ ರಜೆ ತೆಗಿಬೇಕಾಗ್ತದೆ, ಮತ್ತು ಅದರ ಸ್ವಲ್ಪ ಜಾಸ್ತಿ ಆಯಿತು ಅಂದರೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದರೆ ತಂದೆ ತಾಯಿಯಂದ್ರಿಗೂ ಕೂಡ ಅವರ ಕೆಲಸದ ರಜೆ ಜಾಸ್ತಿ ಇರ್ತದೆ. ಮತ್ತು ಮಕ್ಕಳಿಂದಾದ ಕೂಡಲೇ ಗಾಬರಿ, ತಂದೆ ತಾಯಿ ಪೋಷಕರಲ್ಲಿರುವ ಗಾಬರಿ ಅದು ಸ್ವಲ್ಪ ಜಾಸ್ತಿ ಇರ್ತದೆ. ಹೌದು ಸರ್. ಮತ್ತು ನವೀನ್ ಸರ್, ಈಗ ಈ ಬಾರಿ ಮಳೆ ಕಡಿಮೆ, ಅಂದರೆ ರೋಗಗಳು ಜಾಸ್ತಿ ಬರ್ತಾ ಇರುವಂಥದ್ದು, ಮತ್ತು ಇದು ಬರಲಿಕ್ಕೆ ಕಾರಣ ಮತ್ತು ಯಾವುದರಿಂದ ಬರ್ತದೆ ಅನ್ನುವಂಥದ್ದು? ಈಗ ಮಳೆ ಕಡಿಮೆ ಅಂತ ಹೇಳೋದಕ್ಕಿಂತಲೂ ಮಳೆ ಬಿಟ್ಟು ಬರ್ತಾ ಇದೆ ಅಂತ ಹೇಳೋದು ಸೂಕ್ತ. ಅಂತ ಹೇಳಿದ್ರೆ ಮಳೆ ಒಂದೇ ಸಮನೆ ಬರುವುದು, ಮಳೆ ಬಾರದೇ ಇರುವುದು ಅದೊಂದು ರೀತಿ ಬೇರೆ ತೊಂದರೆ. ಮಳೆ ಬಿಟ್ಟು ಬರ್ತದೆ ಏನು ಹೇಳಿ, ಅದು ತುಂಬ ದೊಡ್ಡ ಮಟ್ಟದ ನಮಗೆ ಉಪದ್ರ ಮಾಡ್ತದೆ. ಯಾಕೆಂತ ಹೇಳಿದ್ರೆ ಮಳೆ ಬಿಟ್ಟು ಬಂದ ಕೂಡಲೇ ನೀರು ನಿಲ್ತದೆ, ಮತ್ತೆ ನಿಮಗೆ ಮಳೆಯ ಬಗ್ಗೆ ಆ ಕಲ್ಪನೆ ಹೋಗ್ತದೆ. ಮಳೆ ಬರ್ತಾ ಇದೆ, ನೀರು ನಿಲ್ಬಹುದು ಅನ್ನೋದನ್ನು ಯೋಚಿಸುವುದೇ ನಿಲ್ತೀರಿ. ಯಾಕಂದ್ರೆ ನಿನ್ನೆ ಮಳೆ ಇತ್ತು, ಇವತ್ತು ಬಿಸಿಲಿದೆ.
ಆಗ ಮಳೆ ಬಂದ ವಿಷಯನೇ ಮರೆತು ಹೋಗ್ತದೆ. ಸೊ ಇಂಥ ಒಂದು ಏನು ಈ ರೀತಿಯ ಮಳೆ ಇದೆ ನೋಡಿ, ಇದು ಈ ಸೊಳ್ಳೆ ಉತ್ಪತ್ತಿಗೆ ತುಂಬ ದೊಡ್ಡ ಮಟ್ಟದ ವ್ಯವಸ್ಥೆ ದಾರಿ ಮಾಡಿ ಕೊಡ್ತದೆ. ಯಾವಾಗೆಲ್ಲ ಈ ಬಿಟ್ಟು ಮಳೆ ಬರ್ತದೆ ಆಗೆಲ್ಲ ಸೊಳ್ಳೆಯಿಂದ ಹರಡುವ ರೋಗಗಳು ತುಂಬಾನೇ ಜಾಸ್ತಿ. ನೀವು ಈಗಾಗಲೇ ನೋಡ್ತಾ ಇರ್ಬೋದು, ಸೊಳ್ಳೆಗಳ ಸಂಖ್ಯೆ ಜಾಸ್ತಿ ಆಗಿದೆ, ಸೊಳ್ಳೆಗಳ ಕಚ್ಚುವಿಕೆ ಜಾಸ್ತಿ ಆಗಿದೆ, ಸೊಳ್ಳೆಯಿಂದ ಹರಡುವ ಇದೆರಡು ಜಾಸ್ತಿ ಆದ ತಕ್ಷಣ ಸೊಳ್ಳೆಯಿಂದ ಹರಡುವ ರೋಗಗಳು ಜಾಸ್ತಿ ಆಗ್ತದೆ. ಸೊ ಮಳೆಯ ಪ್ರಮಾಣ ನಮಗೆ ಈ ಸಮಯದಲ್ಲಿ ಜುಲೈಯಲ್ಲಿ ಹೇಗಿರ್ಬೇಕಿತ್ತು, ಮಳೆ ಒಂದು ದಿನನೂ ಬಿಡದೆ ಬರಬೇಕಿತ್ತು, ನಿರಂತರವಾಗಿ ಸುರಿಬೇಕಿತ್ತು ಮಳೆ. ಬಟ್ ಈಗಾಗ ಸುರಿತಾ ಇಲ್ಲ. ಸೊ ಆ ನಿಟ್ಟಿನಲ್ಲಿ ಒಂದಷ್ಟು ರೋಗಗಳು ಬರ್ತದೆ. ಅದು ಮುಖ್ಯವಾಗಿ ನಾವು ನೋಡ್ಬೋದು, ಬಿಟ್ಟು ಬರುವ ಮಳೆಯಿಂದ ಬರುವ ರೋಗಗಳು ಅಂತೇಳಿ ನಾವು ಅದನ್ನು ನೋಡ್ಕೊಳ್ಬೋದು. ಈಗ ಸರ್, ಆಗ ತಾವು ಹೇಳಿದ್ರಿ ನಾವು ಕುಡಿಯುವಂಥ ನೀರು, ಸೇವಿಸುವಂಥ ಆಹಾರ, ಅದರಲ್ಲೂ ಕೂಡ ಏನಾದರೂ ವ್ಯತ್ಯಾಸ ಆಗಿದೆ ಅಂತಾದರೆ ಒಂದಿಷ್ಟು ರೋಗಗಳು ಅದರಿಂದ ಕೂಡ ಬರ್ತದೆ. ಹಾಗಾಗಿ ಮೊದಲಿಗೆ ನಾವು ಕುಡಿಯುವಂಥ ನೀರು ಹೇಗಿರಬೇಕು ಸರ್? ಈಗ ನೋಡಿ, ಇದು ತುಂಬ ಒಳ್ಳೆಯ ಪ್ರಶ್ನೆ. ಮೊದಲು ಏನಾಗ್ತಾ ಇತ್ತು, ನಾವೆಲ್ಲ ಚಿಕ್ಕದಿರುವಾಗ, ಶ್ರೀಧರ್ ಅವರು ಚಿಕ್ಕದಿರುವಾಗ ಅಥವಾ ನಾವು ಚಿಕ್ಕದಿರುವಾಗ ಮನೆ ಬಾವಿಯಿಂದ ಹಾಗೆ ನೀರು ಕುಡಿತಾ ಇದ್ವಿ. ಹೌದು. ಮನೆ ಬಾವಿಯಿಂದ ಯಾಕೆ ನೀರು ಕುಡಿತಾ ಇದ್ದೀವಿ ಅಂತ ಹೇಳಿದ್ರೆ, ಹತ್ತಿರ ಮನೆಯದ್ದು ಕಕ್ಕಸು ಅಥವಾ ಶೌಚಾಲಯ 1 ಕಿಲೋಮೀಟರ್ ಕನಿಷ್ಠ 100 ಮೀಟರ್ 200 ಮೀಟರ್ ದೂರ ಇತ್ತು. ಇವತ್ತು ಏನಾಗಿದೆ, ಈಚೆ ಮನೆ ಕಾಂಪೌಂಡ್ಗೆ ತಾಗಿಕೊಂಡು ಆಚೆ ಮನೆಯೊಂದು ಶೌಚಾಲಯ ಇರ್ತದೆ, ಈಚೆ ಮನೆಯೊಂದು ಬಾವಿ ಇರ್ತದೆ. ಸೊ ಶೌಚಾಲಯದ ಏನು ಕಲ್ಮಶ ಇದೆ ಅದು ನಾವು ಕುಡಿಯುವ ನೀರನ್ನು ಸೇರಿಕೊಳ್ತಾ ಇದೆ. ಸೊ ಯಾವುದೇ ನೀರಿನ ಮೂಲ ಇರ್ಬೋದು, ಅದು ಬಾವಿ ನೀರಿರ್ಬೋದು, ನಲ್ಲಿ ನೀರಿರ್ಬೋದು, ಯಾವುದನ್ನು ನೀವು ನೇರವಾಗಿ ಕುಡಿಯುವಂಥ ವ್ಯವಸ್ಥೆ ಈಗ ಅಷ್ಟೊಂದು ಸೂಕ್ತ ಅಲ್ಲ. ಸೊ ಮೊದಲಿಗೆ ನಾವೇನು ಹೇಳೋದು ಅಂತ ಹೇಳಿದ್ರೆ, ನೀವು ಕುದಿಸಿ ಆರಿಸಿ ಕುಡೀರಿ. ಈಗ ಸರ್ ಶ್ರೀಧರ್ ಅವರು ಕೇಳಿದ್ರು, ಅದೇ ಹೇಳ್ತಾರೆ, ಕುದಿಸಿ ಆರಿಸಿ ಕುಡೀರಿ ಅಂತ. ಕುದಿಸಿ ಅಂತ ಹೇಳಿದ್ರೆ ಎಷ್ಟು ಹೊತ್ತು ಕುದಿಸ್ಬೇಕು? 20 ನಿಮಿಷ ಕುದಿಸ್ಬೇಕು. ಸುಮಾರು 20 ನಿಮಿಷ ನೀವು ನಿರಂತರವಾಗಿ ಕುದಿಸಿ ಆರಿಸಿದ ನೀರು ಕುಡಿದ್ರೆ ಅದು 100ಕ್ಕೆ 100 ಕುಡಿಯುವಂತ ನೀರು. ಅಥವಾ ಈಗೆಲ್ಲ ಸಾಕಷ್ಟು ಶುದ್ಧೀಕರಣ ಯಂತ್ರಗಳು ಬಂದಿದೆ, ಅತ್ಯಾಧುನಿಕ ಸುಧಾರಿತ ಯಂತ್ರಗಳು. ಅದರಲ್ಲಿ ಪ್ಯೂರಿಫೈಯರ್ ಇರ್ತದೆ, RO ಫಿಲ್ಟರ್, ಬೇರೆ ಬೇರೆ ರೀತಿಯಲ್ಲಿದೆ, ಓಝೋನ್ ಇದಿರ್ತದೆ, ಅಥವಾ ಒಂದಷ್ಟು ಲೈಟ್ಗಳ ಮೂಲಕ, ಬೇರೆ ಬೇರೆ ವಿಕಿರಣದ ಮೂಲಕ ಕೂಡ ಅದನ್ನು ಶುದ್ಧಗೊಳಿಸ್ತಾರೆ. ಇಲ್ಲಿ ಕೂಡ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮ ಏನು ಶುದ್ಧೀಕರಣ ಯಂತ್ರ ಇದೆ ಅದರಿಂದ ಹೊರಬರುವ ನೀರು ಶುದ್ಧವಾಗಿದೆ ಅನ್ನೋದನ್ನು ಪರೀಕ್ಷಿಸಿಕೊಂಡು ಅದನ್ನು ಖಚಿತಪಡಿಸಿ ಆ ನೀರನ್ನು ಕೂಡ ಉಪಯೋಗಿಸ್ಬೋದು. ಒಂದು ವಿಷಯ ಇದೆ, ಯಾಕೆಂತ ಗೊತ್ತಿಲ್ಲ, ನಾವು ನೀರು ಕುಡಿಯುವಾಗ ಕೂತ್ಕೊಂಡೇ ಕುಡಿಬೇಕು, ನಿಂತುಕೊಂಡು ಕುಡಿಬಾರ್ದು ಎನ್ನುವಂಥದ್ದು. ಈ ಬಗ್ಗೆ ಇದೆಲ್ಲ ಹೇಗೆ ಅಂತ ಹೇಳಿದರೆ, ಇದೆಲ್ಲ ವಾಟ್ಸಪ್ ಯೂನಿವರ್ಸಿಟಿಯಿಂದ ಬರುವಂಥ ವ್ಯವಸ್ಥೆಗಳು. ಇದಕ್ಕೆ ಸರಿಯಾದ ಉತ್ತರ ಸಂಬಂಧಪಟ್ಟ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಅಥವಾ ಅಂಥವರೇ ಹೇಳಬೇಕೆ ಹೊರತು, ನಾನಾಗಲಿ ಶ್ರೀಧರ್ ಅವರು ಸ್ವಲ್ಪ ಬೆಲೆ ಚೆಲ್ಬೋದಷ್ಟೇ. ಬಟ್ ನನ್ನ ಮನಸ್ಸಿಗೆ ಹೇಳೋದಿದ್ರೆ ಖಂಡಿತ ಆ ರೀತಿ ಯಾವುದೇ ರಿಸ್ಟ್ರಿಕ್ಷನ್ ಅಥವಾ ಯಾವುದೇ ರೀತಿಯ ಒಂದು ಕಟ್ಟುಪಾಡುಗಳಿಲ್ಲ. ನೀವು ಕೂತ್ಕೊಂಡೇ ನೀರು ಕುಡೀರಿ, ನೀರು ಕುಡಿದ್ರೆ ನೀವು ಶುದ್ಧವಾದ ನೀರನ್ನು ಕುಡಿಯಿರಿ, ನೀರನ್ನು ಸರಿಯಾಗಿ ಕುಡಿಯಿರಿ. ಅದು ನಿಮ್ಮ ಶ್ವಾಸಕೋಶಕ್ಕೆ ಹೋಗದೇ ಇದ್ದಾಗೆ ಜಾಗ್ರತೆ ವಹಿಸಿಕೊಳ್ಳಿ. ಮಕ್ಕಳ ವೈದ್ಯರು ಖಂಡಿತ ಅದನ್ನು ಹೇಳ್ತಾರೆ. ಆ ತರದಲ್ಲಿ ಅವರು ಹೇಳಿರ್ಬೋದಷ್ಟೇ ಹೊರತು ಅದು ಬಿಟ್ಟರೆ ಮತ್ತೆ ಬೇರೆ ಇಲ್ಲ. ಅದಕ್ಕೂ ಸರಿ, ಸರ್ ಹೇಳಿದ್ದು ಒಂದು ರೀತಿಯಲ್ಲಿ ಸರಿ. ಮಲಗಿದಲ್ಲಿ ಮಗುವಿಗೆ ನೀರು ಕುಡಿಸಿದ್ರೆ ಅದು ಮತ್ತೆ ಶ್ವಾಸಕೋಶವನ್ನು ಸೇರಿಸೋ ಸಾಧ್ಯತೆ ಇದೆ, ಕೂರಿಸಿ ಅಥವಾ ನಿಲ್ಲಿಸಿ ಕುಡಿಸ್ಬೇಕು. ಹೊರತು ನಿಂತು ಕುಡಿದ್ರೆ ತೊಂದರೆ ಇದೆ, ಕೂತು ಕುಡಿದ್ರೆ ಒಳ್ಳೇದಿದೆ. ಕುಡೀರಿ, ಸರಿಯಾಗಿ ಕುಡೀರಿ, ಒಳ್ಳೆಯ ನೀರು, ಶುದ್ಧವಾದ ನೀರು ಕುಡೀರಿ, ಆರಿಸಿ ಕುಡಿಬೇಕು, ಕುದಿಸಿ ಆರಿಸಿ, ಅಥವಾ ಆ ರೀತಿಯ ಉತ್ತಮ ಗುಣಮಟ್ಟದ ಪ್ಯೂರಿಫೈಯರ್ ಅಥವಾ ಶುದ್ಧೀಕರಣ ಯಂತ್ರದಿಂದ ತಗೊಂಡು ನೀರು ಕುಡಿಬಹುದು. ಸರ್, ಈಗ ಮಕ್ಕಳಲ್ಲಿ ಸರ್ ಆರೋಗ್ಯ ಸಮಸ್ಯೆಗಳನ್ನು ನಾವು ಹೇಗೆ ಗುರುತಿಸಬಹುದು ಸರ್? ಸಿಂಪ್ಟಮ್ಸ್ ಯಾವುದಾದ್ರೂ ಒಂದೊಂದು? ಅದೇ ನೋಡಿ, ಮಕ್ಕಳಲ್ಲಿ ಆರೋಗ್ಯ ಸಮಸ್ಯೆಯನ್ನು ಗುರುತಿಸೋದನಂದರೆ ಮಗು ನಾರ್ಮಲ್ ಆಗಿ ಇಲ್ಲ ಅಂತ ಕೂಡಲೇ ಯೂಶ್ವಲಿ ಅಪ್ಪ ಅಮ್ಮಂದರಿಗೆ ಗೊತ್ತಾಗ್ತದೆ, ನನ್ನ ಮಗು ಮೊದಲಿನ ಥರ ಇಲ್ಲ ಅನ್ನೋದೇ ಅದು ಅಲ್ಲಿ ಏನೋ ಸಮಸ್ಯೆ ಇದೆ ಅಂತ ಅರ್ಥ. ಹಾಗೆ ನಿಮಗೆ ಹಾಗೆ ಕಾಣಿಸ್ಕೊಳ್ಬೇಕಂತ ಇದ್ದರೆ ಅದು ಜ್ವರ ಇರ್ಬೋದು, ಅಥವಾ ನಿಶಕ್ತಿ ಇರ್ಬೋದು, ಅಥವಾ ಮಗು
ವಾಂತಿ ಮಾಡ್ಕೊಳ್ಬೋದು ಅಥವಾ ಬೇದಿ ಇರ್ಬೋದು ಅಥವಾ ಏನಾದರೂ ಉಸಿರಾಟದ ತೊಂದರೆಗಳು ಇವೆಲ್ಲ ಈ ಮಕ್ಕಳಲ್ಲಿ ಕಾಣಿಸ್ಕೊಳ್ಳುವ ಸಾಮಾನ್ಯ ಕಾಯಿಲೆದ್ದು ಲಕ್ಷಣ ಅಂತ ಹೇಳ್ಬೋದು. ಸರ್, ಈಗ ಮಲೇರಿಯಾ ಮತ್ತು ಡೆಂಗ್ಯೂದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಈ ಮಲೇರಿಯಾ ಮತ್ತು ಡೆಂಗ್ಯೂ ಇದರ ನಿಯಂತ್ರಣ ಹೇಗೆ ಮಾಡ್ಬೋದು ಅಂತೇಳಿ? ಈಗ ನೋಡಿ, ಮಲೇರಿಯಾ ಆಗಲಿ ಡೆಂಗು ಆಗಲಿ, ಮೊದಲಿಗೆ ನಾವು ರೋಗಾಣು ಅಂತ ಒಂದು ವ್ಯವಸ್ಥೆ ಇರ್ತದೆ. ರೋಗಾಣು ಒಬ್ಬರಿಂದ ಒಬ್ಬರಿಗೆ ಯಾಕೆ ಹರಡ್ತಾ ಇರುತ್ತದೆ ಅನ್ನೋದು ಎರಡನೇ ವ್ಯವಸ್ಥೆ ಇರ್ತದೆ. ಸೊ ಇಲ್ಲಿ ರೋಗಾಣುವಿನ ತೊಂದರೆಗಿಂತ ಜಾಸ್ತಿ ಒಬ್ಬರಿಂದ ಒಬ್ಬರಿಗೆ ಅದನ್ನು ಹೇಗೆ ಹರಡಿಸ್ತಾ ಇದೆ ಆ ವ್ಯವಸ್ಥೆ ದೊಡ್ಡದು. ಇಲ್ಲಿ ಒಬ್ಬರಿಂದ ಒಬ್ಬರಿಗೆ ಹರಡಿಸುವುದು ಸೊಳ್ಳೆ. ಸೊ ಯಾವಾಗ ನಾವು ಸೊಳ್ಳೆಯ ನಿಯಂತ್ರಣವನ್ನು ಮಾಡೋದಿಲ್ಲವೋ ಅಲ್ಲಿವರೆಗೆ ನಾವು ಈ ರೋಗವನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಮಲೇರಿಯಾ ಬರುವಾಗ ಮಲೇರಿಯಾದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಮಲೇರಿಯಾಕ್ಕೆ ಸೂಕ್ತ ಚಿಕಿತ್ಸೆ ಇದೆ, ನಿರ್ದಿಷ್ಟ ಔಷಧಿ ಇದೆ. ಸೊ ನೀವು ಎಷ್ಟು ಬೇಗ ಜ್ವರ ಬಂದವರಿಗೆ ಪರೀಕ್ಷೆ ಮಾಡಿ ಮಲೇರಿಯಾ ಉಂಟು ಅಂತ ನೋಡ್ತೀರೋ ಅಷ್ಟು ಬೇಗ ಆ ರೋಗಿಯನ್ನು ಗುಣಪಡಿಸ್ಬೋದು. ಹಾಗೂ ಇನ್ನೊಂದು ವಿಷಯ ಇದೆ, ಆ ರೋಗಿಯಿಂದ ಇನ್ನೊಬ್ಬರಿಗೆ ರೋಗ ಹರಡದಾಗೆ ಕಮ್ಮಿ ಮಾಡ್ಬೋದು, ಹರಡುವ ಸಾಧ್ಯತೆ ಕಮ್ಮಿ ಮಾಡ್ಬೋದು. ಡೆಂಗು ಬರುವಾಗ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಡೆಂಗು ರೋಗಕ್ಕೆ ಯಾವುದೇ ನಿರ್ದಿಷ್ಟ ಔಷಧಿ ಇರುವುದಿಲ್ಲ. ಡೆಂಗು ರೋಗಕ್ಕೆ ಯಾವುದೇ ನಿರ್ದಿಷ್ಟ ಅಂದರೆ ಅದನ್ನು 100ಕ್ಕೆ 100 ಗುಣಪಡಿಸಿ. ಈಗ ನಿಮಗೆ ಗಾಯ ಆದರೆ ಆಂಟಿಬಯೋಟಿಕ್ ಮಲಮ್ ಹಚ್ತೀರಿ, ಅದು ಹಚ್ಚಿದ ಕೂಡಲೇ ಅಲ್ಲಿ ಏನಾದರೂ ರೋಗಾಣಿದ್ರೆ ಅದು ಸತ್ತೋಗಿ ಗುಣ ಆಗ್ತದೆ. ಆದರೆ ಡೆಂಗು ರೋಗಕ್ಕೆ ನೀವು ಹೊಟ್ಟೆಗೆ ಮಾತ್ರೆ ತಗೊಂಡು ರೋಗಾಣುವನ್ನು ನಾಶಪಡಿಸ್ಲಿಕ್ಕೆ ಆಗಲ್ಲ. ಇಲ್ಲಿ ಒಂದೇ ಒಂದು ದಾರಿ ಅಂತ ಹೇಳಿದ್ರೆ, ಒಬ್ಬರಿಂದ ಒಬ್ಬರಿಗೆ ಅದು ಹರಡಿಸುವುದು ಈಡಿಸ್ ಸೊಳ್ಳೆ. ಈಡಿಸ್ ಸೊಳ್ಳೆ ಅಂತ ಹೇಳಿದ್ರೆ ಸ್ವಚ್ಛ ನಿಂತ ನೀರಿನಲ್ಲಿ ಮೊಟ್ಟೆ ಇಟ್ಟು ಅದರ ಸಂತಾನೋತ್ಪತ್ತಿ ಜಾಸ್ತಿ ಮಾಡುವಂಥ ಒಂದು ಜಾತಿಯ ಸೊಳ್ಳೆ. ಇದು ನೋಡ್ಲಿಕ್ಕೆ ಕೂಡ ತುಂಬಾ ವಿಶಿಷ್ಟವಾಗಿರ್ತದೆ. ಅದರ ಮೈಯಲ್ಲೆಲ್ಲ ಪಟ್ಟಿ ಪಟ್ಟಿ ಇರ್ತದೆ, ಚಿಕ್ಕ ಗಾತ್ರದ ಸೊಳ್ಳೆ. ಅದು ಸುಮಾರು ಒಂದು 500 ಮೀಟರ್ನಷ್ಟು ದೂರ ನಿಮ್ಮ ಮನೆಯಿಂದ ಸುತ್ತಮುತ್ತ ಹಾರಾಡ್ತದೆ. ಸೊ ಇಲ್ಲಿ ಏನಾಗಬೇಕು, ಸ್ವಚ್ಛ ನಿಂತ ನೀರನ್ನು ನಿಲ್ಲುವುದು ಅಂತ ಹೇಳಿದ್ರೆ, ಇಲ್ಲಿ ನಿಮ್ಮ ಮನೆಯ ಟ್ಯಾರಿಸ್ ಅಲ್ಲಿ ಇರ್ಬೋದು, ನಿಮ್ಮ ಮನೆಯ ಕಿಟಕಿಯ ಸೈಡ್ ಅಲ್ಲಿ ಇರ್ಬೋದು, ನೀವು ಬಿಸಾಡಿದಂಥ ವಸ್ತುಗಳಲ್ಲಿ ಇರ್ಬೋದು, ನೀವು ಬಿಸಾಡಿದಂಥ ಪ್ಲಾಸ್ಟಿಕ್ ವಸ್ತುಗಳಿರ್ಬೋದು, ಕುಡಿದು ಬಿಸಾಡಿದಂಥ ಸಿಯಾಳ ಇರ್ಬೋದು, ಮನೆ ಹಿಂದ್ಗಡೆ ಪೇಸರಿಸಿಟ್ಟಂಥ ಒಂದಷ್ಟು ಏನು ಬಿಸಾಡಿದ ವಸ್ತುಗಳಿರ್ಬೋದು, ಇವುಗಳಲ್ಲೆಲ್ಲ ಮಳೆ ನೀರು ನಿಲ್ಬೋದು. ಈ ನೀರಲ್ಲಿ ಸೊಳ್ಳೆ ಉತ್ಪತ್ತಿಯಾಗಿ ಆ ಸೊಳ್ಳೆ ಒಬ್ಬ ಡೆಂಗು ರೋಗಿಯನ್ನು ಕಚ್ಚಿ ಅಂತರ ಬಂದು ನಿಮ್ಗೆ ಕಚ್ಚಿದ್ರೆ ಅದು ರೋಗ ಹರಡುತ್ತದೆ. ಸುಮ್ಮನೆ ನೀವು ಒಬ್ಬ ಡೆಂಗು ರೋಗಿಯನ್ನು ಮುಟ್ಟಿದ ತಕ್ಷಣ ನಿಮ್ಗೆ ರೋಗ ಬರುವುದಿಲ್ಲ. ಮಲೇರಿಯಾ ಆಗ್ಲಿ ಡೆಂಗು ಆಗ್ಲಿ ಬರ್ಬೇಕಾದ್ರೆ ಸೊಳ್ಳೆ ಬೇಕು. ಹರಡಿ ಬರುವಂತದ್ದಲ್ಲ, ಮುಟ್ಟಿದ್ರಿಂದ ಬರೋದಿಲ್ಲ. ಅವನೊಟ್ಟಿಗೆ ಊಟ ಮಾಡಿದ್ರೆ ಬರೋದಿಲ್ಲ. ಅವನಿಗೆ ಕಚ್ಚಿದ ಸೊಳ್ಳೆ ನಿಮಗೆ ಕಚ್ಚಿದ್ರೆ ಮಾತ್ರ ಬರೋದು. ಈಗ ಸೊಳ್ಳೆ ಎಲ್ಲಿಂದ ಬಂತು? ಸೊಳ್ಳೆ ಬಂದದ್ದು ನಿಮ್ಮ ಮನೆಯಿಂದಲೇ, ಅದೇ ನಿಮ್ಮ ಮನೆಯಿಂದಲೇ ಬಂದದ್ದು, ಅಥವಾ ನಿಮ್ಮ ಮನೆಯ ಸುತ್ತಮುತ್ತದಿಂದ ಬಂದದ್ದು, ಅಥವಾ ಪಕ್ಕದ ಮನೆಯವನಿಂದ ಬಂದದ್ದು, ಅಥವಾ ಎಲ್ಲೋ ಕಟ್ಟಡ ಕಟ್ತಾ ಇದ್ದಾನೆ ಬಂದದ್ದು. ಇದೆಲ್ಲ ಯಾರು ಮಾಡ್ತಾ ಇರೋದು? ನಾವೇ ಮಾಡ್ತಾ ಇರೋದು. ನಾವು ಈ ಬಗ್ಗೆ ಸೂಕ್ತ ಗಮನ ಹರಿಸಿ ಸೊಳ್ಳೆ ಉತ್ಪತ್ತಿ ಆಗದಾಗೆ ಬೇಕಾದ ವ್ಯವಸ್ಥೆ ಮಾಡಿಕೊಂಡ್ರೆ ಖಂಡಿತ ಈ 2 ರೋಗಗಳನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಬಹುದು. ಸರ್, ಈಗ ಮತ್ತೆ ಇನ್ನೊಂದು, ಅದರ ಜೊತೆಗೆ ಇನ್ನೊಂದು ಹಳದಿ ಕಾಯಿಲೆ ಅನ್ನುವಂಥದ್ದು. ಹಳದಿ ಕಾಯಿಲೆಗೆ ಕಾರಣ ಆಗುವಂಥ ಅಂಶ ಮತ್ತು ಅದನ್ನು ನಿಯಂತ್ರಿಸುವ ಬಗೆ ಹೇಗೆ? ಈಗ ಹಳದಿ ಕಾಯಿಲೆ ಅನ್ನೋದು ತುಂಬ ದೊಡ್ಡ ಟರ್ಮ್. ಶ್ರೀಧರ್ ಅವರು ಅದನ್ನು ತುಂಬ ಅವರ ಮಕ್ಕಳ ವಿಭಾಗದಲ್ಲಿ ಇನ್ನೂ ಜಾಸ್ತಿ ಹೇಳ್ತಾರೆ. ಈಗ ನಾನು ಹೇಳುವ ಮಟ್ಟಿಗೆ ಹಳದಿ ಅನ್ನೋದು ರೋಗ ಅಲ್ಲ, ಅದು ರೋಗದ ಲಕ್ಷಣ. ಕಾಮಲೆ ಅನ್ನೋದು ರೋಗ ಅಲ್ಲ, ಕಾಮಲೆ ಅನ್ನೋದು ರೋಗದ ಲಕ್ಷಣ. ಈಗ ಜ್ವರ ಹೇಗೆ ಒಂದು ರೋಗದ ಲಕ್ಷಣ, ಅದೇ ರೀತಿ ಕಾಮಲೆ ಅನ್ನೋದು ಹಲವಾರು ರೋಗಗಳ ಲಕ್ಷಣ. ಜ್ವರ ಹೇಗೆ ಡೆಂಗ್ಯೂ ಜ್ವರ ಬರುತ್ತೆ, ಮಲೇರಿಯಾದಲ್ಲೂ ಜ್ವರ ಬರ್ತದೆ, ಟೈಫಾಯ್ಡ್ ಅಲ್ಲೂ ಜ್ವರ ಬರುತ್ತೆ. ಅದೇ ರೀತಿ ಕಾಮಲೆ ಅನ್ನೋದು ಯಕೃತ್ತಲ್ಲಿ ಗಡ್ಡೆ ಆದ್ರೂ ಕಾಮಲೆ ಬರುತ್ತೆ, ಪಿತ್ತಕೋಶದಲ್ಲಿ ಕಲ್ಲಾದ್ರೂ ಕಾಮಲೆ ಬರುತ್ತೆ, ಅನಿಮಿಯ ರಕ್ತಹೀನತೆ ಆದ್ರೂ ಕಾಮಲೆ ಬರ್ಬೋದು. 4-5 ಬಗೆಯ ಹೆಪಟೈಟಿಸ್ ರೋಗದಿಂದ ಬರ್ತದೆ. ಹೆಪಟೈಟಿಸ್ ಎ ಇಂದ ಬರುತ್ತೆ, ಬಿ ಇಂದ ಬರುತ್ತೆ, ಸಿ ಇಂದ ಬರುತ್ತೆ, ಡಿ ಇಂದ ಬರುತ್ತೆ, ಇ ಇಂದ ಬರುತ್ತೆ. ಇದೆಲ್ಲ ರೋಗಾಣುಗಳಿಂದಲೂ ಬರುತ್ತೆ. ಇದಲ್ಲದೆ ಇನ್ನೂ ಹಲವಾರು, ಈ ಇಲಿ ಜ್ವರ ಬಂದ್ರೂ ಹಳದಿ ರೋಗ ಬರುತ್ತೆ.